ಉಡುಪಿಯ ನೇಜಾರಿನಲ್ಲಿ ಒಂದೇ ಕುಟುಂಬದ 4 ಕಗ್ಗೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದುಷ್ಕರ್ಮಿಯಿಂದ ಇರಿತಕ್ಕೊಳಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ವೃದ್ಧೆ ಹಾಜಿರಾ ಮಾನಿಪಾಲ ಕೆಎಂಸಿ ಆಸ್ಪತ್ರೆಯಿಂದ ಚಿಕಿತ್ಸೆ ಪಡೆದು ಬಿಡುಗಡೆಗೊಂಡಿದ್ದಾರೆ. ಈಕೆ ದೇಹದ 2 ಕಡೆ ಚಾಕು ಇರಿತಕ್ಕೊಳಗಾಗಿದ್ದು ವೈದ್ಯರು ತನ್ನ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ಹಾಜಿರಾಗೆ ಸಂಪೂರ್ಣ ವಿಶ್ರಾಂತಿ ಪಡೆಯಲು ವೈದ್ಯರು ಸೂಚನೆ ನೀಡಿದ್ದಾರೆ. ಇನ್ನು ಕೃತ್ಯ ನಡೆದಿರುವ ನೇಜಾರಿನ ಮನೆಗೆ ಎಂಎಲ್ಸಿ ಮಂಜುನಾಥ ಭಂಡಾರಿ ಭೇಟಿ ನೀಡಿ ತಂದೆ ಮಗನಿಗೆ ಸಾಂತ್ವನದ ನುಡಿಗಳನ್ನು ಆಡಿದರು. ಅಲ್ಲದೆ ಪೊಲೀಸರು ಶೀಘ್ರವೇ ಆರೋಪಿಯನ್ನು ಬಂಧಿಸುವ ಭರವಸೆ ನೀಡಿರುವುದಾಗಿ ಹೇಳಿದ್ದಾರೆ. ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ನೂರ್ ಮೊಹಮ್ಮದ್ ತನಿಖೆ ಶೀಘ್ರವಾಗಿ ನಡೆದು ಆರೋಪಿಯನ್ನು ಬಂಧಿಸುವಂತೆ ತಾನು ಆಗ್ರಹಿಸುವುದಾಗಿ ನುಡಿದರು. ನಮ್ಮ ಮನೆ ಮಂದಿಯ 4 ಫೋನ್ಗಳನ್ನು ಪೊಲೀಸರಿಗೆ ಒಪ್ಪಿಸಲಾಗಿದೆ. ನನ್ನ ಮತ್ತು ಮಗನ ಫೋನನ್ನು ಪೊಲೀಸರು ತಪಾಸಣೆ ಮಾಡಿ ವಾಪಸ್ ಕೊಟ್ಟಿದ್ದಾರೆ. ಫೋನ್ಗಳಲ್ಲಿ ಕೆಲವು ಮಾಹಿತಿಗಳು ಸಿಕ್ಕಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ನನಗೆ ಎಲ್ಲರೂ ಬಂದು ಸಾಂತ್ವನ ಧೈರ್ಯವನ್ನು ತುಂಬಿಸುತ್ತಿದ್ದಾರೆ. ಪೊಲೀಸರು ಕರೆದರೆ ನಾನು 24 ಗಂಟೆ ಮಾಹಿತಿ ಕೊಡಲು ಸಿದ್ಧ ಎಂದು ನೂರ್ ಮೊಹಮ್ಮದ್ ಹೇಳಿಕೆ ನೀಡಿದ್ದಾರೆ. ಕೌಟುಂಬಿಕ ಕಲಹದಿಂದ ಹತ್ಯೆ ಎಂದು ಸುದ್ದಿಗಳು ಪ್ರಸಾರವಾಗುತ್ತಿದೆ. ಕೌಟುಂಬಿಕ ಕಲಹ ಎಂಬುದರಲ್ಲಿ ಸತ್ಯಾಂಶ ಇಲ್ಲ. ನಮಗೆ ಮದುವೆಯಾಗಿ 30 ವರ್ಷ ಆಯಿತು. 15 ವರ್ಷ ನಾವು ವಿದೇಶದಲ್ಲಿ ಇದ್ದೆವು. ಮುಂದಿನ 15 ದಿನದಲ್ಲಿ ಕುಟುಂಬ ವಿದೇಶಕ್ಕೆ ಬರಬೇಕಿತ್ತು. ಮುಂದಿನ ವರ್ಷ ಮಗನಿಗೆ ಮದುವೆ ಮಾಡುವ ಮಾತುಕತೆ ನಡೆದಿತ್ತು. ಕುಟುಂಬದೊಳಗೆ ಯಾವುದೇ ಮನಸ್ತಾಪಗಳು ಇರಲಿಲ್ಲ ಎಂದು ನೂರ್ ಮೊಹಮ್ಮದ್ ಸ್ಪಷ್ಟನೆ ನೀಡಿದರು. ದಯವಿಟ್ಟು ಸುಳ್ಳು ಸುದ್ದಿ ಊಹಾಪೋಹಗಳನ್ನು ಹಬ್ಬಿಸಬೇಡಿ ಎಂದು ಕುಟುಂಬದ ಯಜಮಾನ ನೂರ್ ಮೊಹಮ್ಮದ್ ಮನವಿ ಮಾಡಿದರು. ತಮ್ಮ ಮಕ್ಕಳು ಮಾಡುತ್ತಿದ್ದ ಉದ್ಯೋಗದ ಬಗ್ಗೆ ಅವರು ವಿವರಣೆ ನೀಡಿದರು. ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸುವುದಾಗಿ ಗೃಹ ಸಚಿವರು ತಮಗೆ ಭರವಸೆ ನೀಡಿದ್ದಾರೆ ಎಂದರು. Okay, sir. That's we need, sir. Thank you very much. You are calling for me. Thank you very much. We are too much with me 100% courage with you, sir. Thank you. I need only fast. The number. ಜನ ಎಲ್ಲ ಭಯಭೀತರಾಗಿದ್ದಾರೆ. ಓಕೆ, ನಾನು ಒಂದೊಂದು ವಿಷಯ ಕನ್ನಡದಲ್ಲಿ ಹೇಳ್ತೇನೆ ಸರ್. ಜನ ಇಲ್ಲಿ ಸರೌಂಡಿಂಗ್ ಜನ ಎಲ್ಲ ಹೆದರಿಕೆಯಿಂದ ಇದ್ದಾರೆ, ಭಯಭೀತದಿಂದ ಇದ್ದಾರೆ. ದೀಪಾವಳಿ ಕೂಡ ಆಚರಣೆ ಮಾಡಲಿಲ್ಲ. ದೀಪಾವಳಿ ಸಹ ಇಲ್ಲಿನ ಲೋಕಲ್ ಜನ ತುಂಬಾ ಸಪೋರ್ಟಿಂಗ್ ಜನ. ನಮ್ದು ಏನು ಆಚರಣೆ ಮಾಡಲಿಲ್ಲ ಸರ್. ಆದಷ್ಟು ಬೇಗ ಏನಾದರೂ ಇನ್ಕ್ವೈರಿ ಮಾಡಿದರೆ ಓಕೆ ಓಕೆ ಸರ್. ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಅಣ್ಣ. ನಮ್ಮದು ಸ್ಪೆಷಲ್ ಅಂದರೆ ನಮ್ಮ ಕೋಡಿ ಬ್ಯಾಂಕ್ನಲ್ಲಿ ಒಬ್ಬರು ಸಹ ಒಂದು ಪಟಾಕಿ ಸಿಡಿಸಲಿಲ್ಲ. ಇನ್ವೆಸ್ಟಿಗೇಷನ್ ಆಫೀಸರ್ ನನ್ನ ಹತ್ರ ಹೇಳಿದ್ದಾರೆ, ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೇವೆ. ನಿಮ್ಮ ಹತ್ರ ಇದ್ದ ಕ್ಲೂ ನಾನು ನನ್ನ ಧೈರ್ಯದಲ್ಲಿ ಎಲ್ಲನೂ ಕೊಟ್ಟು ಸಹಕಾರ ನೀಡಿ ಬಂದಿದ್ದೇನೆ. ಮಕ್ಕಳ ಟೆಲಿಫೋನ್ 4 ಟೆಲಿಫೋನ್ ಅವ್ರ ಹತ್ರ ಕೊಟ್ಟಿದ್ದೇನೆ. ಇನ್ವೆಸ್ಟಿಗೇಷನ್ ಅದರಲ್ಲಿ ಯಾವುದು ಕ್ಲೂ ಸಿಗ್ತದೆ ಅಂತ ನೋಡಲಿಕ್ಕೆ ನಾನು ಹತ್ರಕ್ಕೆ ಬಿಟ್ಟು ಬಂದಿದ್ದೆ. ನನ್ನ ಮಗನ ಮೊಬೈಲು, ನನ್ನ ಮೊಬೈಲು ನಿನ್ನೆ ಅವರು ವಾಪಸ್ ಕಳಿಸಿದ್ದಾರೆ. ಅವರಿಗೆ ಅದರಲ್ಲಿ ಸ್ವಲ್ಪ ಮಾಹಿತಿ ಸಿಕ್ಕಿದೆ ಅಂತ ಈಗ ಬೆಳಿಗ್ಗೆ ಬಂದು ಹೇಳಿದರು. ಕೌಟುಂಬಿಕ ಕಲಹ ಅಂತ ಹೇಳಿದರು. ನನಗೆ ಅದು ಶಾಕ್ ಆಗಿದೆ. ಅದರಲ್ಲಿ ಏನೂ ಸತ್ಯಾಂಶ ಇಲ್ಲ. ಸತ್ಯಾಂಶ ಯಾರೇದು ಇದ್ದರೂ ನಾನೇ ತಂದೆಯಾಗಿ ನನ್ನ ಮಕ್ಕಳ ವಿಷಯವನ್ನು, ನನ್ನ ಹೆಂಡತಿ ಮಕ್ಕಳನ್ನು, ನಾನು 30 ವರ್ಷ ಆಯ್ತು ಸರ್ ಮದುವೆಯಾಗಿ. 15 ವರ್ಷ ನನ್ನ ಜೊತೆಯಲ್ಲಿ ರಿಯಾದ್ನಲ್ಲಿ ಇದ್ದ ಫ್ಯಾಮಿಲಿ. ಲಾಸ್ಟ್ ರಂಜಾನ್ ಹಬ್ಬಕ್ಕೆ ಅಲ್ಲೇ ಮಕ್ಕಳು 3 ಜನ 4 ನಾವು ಇದು ಮುಂಬ್ರಾ ಮಾಡಿ 26-27ಕ್ಕೆ ನಿಮ್ಗೆ ಗೊತ್ತುಂಟು, ಪವಿತ್ರ ರಂಜಾನ್ನಲ್ಲಿ 30 ಲಕ್ಷ ಜನರ ಒಳಗಡೆ ಉಮ್ರಾ ಮಾಡಿ ಮಕ್ಕಾ ಮದೀನಲ್ಲಿ ನಮಗೆ ಹಬ್ಬ ಮಾಡಿ ಬಂದವರು. ಒಂದು 15 ದಿವಸದಲ್ಲಿ ಮತ್ತೆ ಪುನಃ ಅವರು ಬರಲಿಕ್ಕೆ ರೆಡಿ ಆಗಿದ್ದವರು. ಈ ಥರ ಒಂದು ವಿಷಯ ಆಗಿದೆ ಅಂತಂದರೆ ನಾನು ಎಮರ್ಜೆನ್ಸಿಯಾಗಿ ಬಂದಿದ್ದೇನೆ ಸರ್. ನನ್ನ ಚಿಕ್ಕ ಮಗಳು ಇಂಡಿಗೋ ಇದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ನಲ್ಲಿ ಕ್ರೂ ಮೆಂಬರ್ಸ್. 11 ಗಂಟೆಗೆ ಅವಳಿಗೆ ದುಬೈ ಹೋಗಲಿಕ್ಕೆ ಇದ್ದಿತ್ತು. ಐನಾಸ್ ದೊಡ್ಡ ಮಗಳು PG ಮಾಡ್ತಾ ಇದ್ದಳು. ಅವಳು ಸೌದಿಯಲ್ಲಿ ಟೀಚರ್ ಆಗಿ ಕೆಲಸ ಮಾಡಿದ್ದಳು. ಅವಳು ಇಲ್ಲಿ PG ಆಗಿ 1 ವರ್ಷ ಮಾಡಿದ ನಂತರ ಮತ್ತೆ ಹೋಗುವ ವಿಷಯ ಇದ್ದಿತ್ತು. ಮತ್ತು 2000 ಈ ಬರುವ ವರ್ಷದಲ್ಲಿ ಮನೆಯೆಲ್ಲ ಪೇಂಟ್ ಮಾಡಿ ಮಗ ನನ್ನ ಇಂಡಿಗೋದಲ್ಲಿ ಕೆಲಸ ಮಾಡ್ತಾನೆ, ಬೆಂಗಳೂರು ಏರ್ಪೋರ್ಟಲ್ಲಿ ಇದ್ದಾನೆ. ಮಗಳಿಗೆ ಮದುವೆ ಮಾಡುವ ವಿಷಯವನ್ನು ನಮ್ಮ ಅಶ್ರಫ್ ಬಾಯಿ ಜೊತೆಯಲ್ಲಿ ಮಾತಾಡಬೇಕಂತ ನಾವು ಒಂದು ಪ್ರೋಗ್ರಾಮ್ ಮಾಡಿ ಇಟ್ಟಿದ್ದೇವೆ ಸರ್. ಮರ್ಡರ್ ಆದ ದಿವಸವೇ ನಾನು ಫೋನ್ ಮಾಡಿದ್ದೆ. ನನಗೇನು ಟೆಲಿಫೋನಲ್ಲಿ ಲಿಂಕ್ ಸಿಗಲಿಲ್ಲ. ಬೇರೆಯವರು ನನಗೆ ಈ ಥರದ ಆಗಿದೆ ಅಂತ ಹೇಳಿದರು ಸರ್. ನಾನು ಡೈರೆಕ್ಟ್ ಫ್ಲೈಟ್ ಇರಲಿಲ್ಲ. ಮತ್ತು ಇಂಡಿಗೋ ಏರ್ಲೈನ್ಸ್ನವರು ಹೇಳಿದ್ರು ನನಗೆ ಟಿಕೆಟ್ ಕೊಡ್ತೇನೆ. ಅವರು ಮಾತಾಡಿದ್ರು ಬೇಡ ಸರ್. ಮತ್ತು ನಮಗೆ ಅಲ್ಲಿ ಮ್ಯಾನೇಜರ್ ಇದ್ದರು ನಮ್ಮ ಎಕ್ಸ್ಪ್ರೆಸ್ನವರು. ಅವ್ರು ಹೇಳಿದ್ರು ನಾನು ಅರೇಂಜ್ಮೆಂಟ್ ಮಾಡ್ತೇನೆ ಹೇಳಿದ್ರು. ಮತ್ತು ಬೈ ರೋಡ್ ಆಗಿ ನಾನು ರಿಯಾದಿಂದ ದಮಾಮ್ ಟು
ಬಹರೇನ್ ಟು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ನಾನು ಡೈರೆಕ್ಟ್ ಇಲ್ಲಿ ಬಂದೆ. ಅವರು 2 ಜನರಿಗೆ ನನಗೆ ಸೆಕ್ಯೂರಿಟಿ ಆಗಿ ಕೊಟ್ಟಿದ್ದರು. ಅಲ್ಹಮ್ದುಲಿಲ್ಲಾಹ್ ಸರ್ಕಾರದಲ್ಲಿ ಬೇಗನೆ ಇದೊಂದು ಸಾಲ್ವ್ ಮಾಡಿ ಕೊಟ್ಟಿದ್ದಾರೆ. ನಾವೊಂದು ತೃಪ್ತಿ ಆಗ್ತದೆ ಅಂತ ಹೇಳಿ ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಫೈನಲ್ ಮಾಡಿ ಯಾರು ಮಾಡಿದ್ದಾರಂತ ಅಪರಾಧಿಯನ್ನು ಹಿಡಿದರೆ ಮುಂದಿನ ಇಲ್ಲಿ ಸರೌಂಡಿಂಗ್ ಜನ ಎಷ್ಟು ಜನ ಇದ್ದಾರೆ ಇಲ್ಲಿ ಅವರಿಗೆ ಒಂದು ಭಯಭೀತವಾಗುವ ಸಂಶಯ ಇರುವುದಿಲ್ಲ. ನನ್ನ ಹತ್ತಿರದ ಮನೆಯವರು ಅಲ್ಲಿ ಇರಲಿಕ್ಕೆ ರೆಡಿ ಇಲ್ಲ. ಈಗ ಪೊಲೀಸ್ ಪ್ರೊಟೆಕ್ಷನ್ ಇದೆ, ಮತ್ತೆ ನಾವು ಹೊರಗಡೆ ಹೋಗಬೇಕಾ ಏನೋ ನಮಗೆ ಹೆದರಿಕೆ ಆಯ್ತು. ನನ್ನ ಮಗನ ಹತ್ರ ಹೇಳಿದ್ರೆ ಎಲ್ಲಿ ಹೋಗಬೇಡ ಮಗ, ಎಲ್ಲಿದ್ದಾನೆ ನೋಡಿ ನನ್ನ ಮಗ NWSನಲ್ಲಿ ಕೆಲಸ ಮಾಡಿ, ಹೋಗಬೇಡ ಮತ್ತು ನಮ್ಮ ಹಿಂದೆ ಯಾರಿದ್ದಾರೆ ನಮ್ಗೆ ಗೊತ್ತಿಲ್ಲ ಸರ್. ಇಡೀ ಮಾನವ ಕುಲದ ಮನಸ್ಸನ್ನೇ ಒಂದು ಕದಡುವಂತಹ ದುರದೃಷ್ಟಕರವಾದಂಥ ದುರ್ಘಟನೆ, ಅತ್ಯಂತ ಕರಾಳ ಅಂತ ಹೇಳಿದರೂ ತಪ್ಪಾಗಲಾರದು. ಈ ಘಟನೆ ನಡೆದ ಕೂಡಲೇ ಉಡುಪಿಯ ಜಿಲ್ಲಾ ವರಿಷ್ಠಾಧಿಕಾರಿಗಳು ನನಗೆ ಫೋನಲ್ಲಿ ಮಾಡಿದರು. ಅವರು ನನಗೆ ಸಂಕ್ಷಿಪ್ತವಾಗಿ ಕೆಲವು ವಿಷಯಗಳನ್ನು ಹೇಳಿದ್ರು, ಈ ದುರ್ಘಟನೆ ಆಗಿದೆ ಅಂಥೇಳಿ. ನಂತರ ನಾನು ಸತತವಾಗಿ ಅವರ ಜೊತೆ ಸಂಪರ್ಕದಲ್ಲಿದ್ದೆ. ಅವ್ರು ಹೇಳ್ತಾಯಿದ್ರು, ಖಂಡಿತವಾಗಿಯೂ ಆದಷ್ಟು ಬೇಗ ಯಾರು ಈ ಸಂಚಿನ ಹಿಂದಿದ್ದಾರೆ, ಯಾರು ಮಾಡಿದ್ದಾರೆ ಅನ್ನೋದರಲ್ಲಿ ಯಶಸ್ವಿ ಆಗ್ತಾನೆ ಎಂಬ ಸಂಪೂರ್ಣವಾದ ಆತ್ಮವಿಶ್ವಾಸವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕೆಲವು ಅವರ ಇವತ್ತು ಏನು ವಿಚಾರಣೆಗಳಿದ್ದಾವೆ ಅದನ್ನು ಅವ್ರ ಹತ್ರ ನಾವು ಕೇಳೋದು ಸರಿಯಲ್ಲ, ನಾವು ಹೇಳೋದು ಸರಿಯಲ್ಲ. ಯಾಕೆ ಅಂತ ಹೇಳಿದ್ರೆ ಅದರಿಂದ ತಪ್ಪು ಸಂದೇಶ ಹೋಗಬಾರ್ದು. ನಮಗಿಷ್ಟೇ ಬೇಸರ ಅಂತ ಹೇಳಿದ್ರೆ, ಒಂದು ಮಾನವ ಕುಲದಲ್ಲಿ ಇನ್ನೊಬ್ಬ ಮನುಷ್ಯನನ್ನು ಹತ್ಯೆ ಮಾಡ್ತಾನೆ, ಅದರಲ್ಲೂ 4 ಜನರ ಹತ್ಯೆಯನ್ನು ಮಾಡ್ತಾ ಇದ್ದಾನೆ. ಬರ್ಬರವಾದಂಥ ಹತ್ಯೆ ಅಂತ ಹೇಳಿದ್ರೆ ಬಹುಶಃ ಅವನು ಮಾನವ ಕುಲಕ್ಕೇನೇ ಒಂದು ಕಪ್ಪು ಚುಕ್ಕಿ ಕಂಟಕ ಅಂತ ಹೇಳಿದ್ರು ತಪ್ಪಾಗಲಾರ್ದು. ನಾವು ಇಡೀ ನಮ್ಮ ಪಕ್ಷ ಇರ್ಬೋದು, ಜನತೆ ಇರ್ಬೋದು, ಇವತ್ತು ಅವರ ಒಂದು ಏನು ಕುಟುಂಬದ ಅವ್ರ ಜೊತೆ ಇದ್ದೀವಿ. ಅವರ ಪ್ರತಿಯೊಂದು ದುಃಖಕ್ಕೆ ನಾವು ಭಾಗಿಯಾಗಿದ್ದೀವಿ. ನೂರ್ ಮೊಹಮ್ಮದ್ ಸಾಹೇಬ್ರು ಇರ್ಬೋದು, ಅಶ್ರಫ್ ಸಾಹೇಬ್ರು ಇರ್ಬೋದು, ಇವರೆಲ್ಲರೂ ಇವ್ರ ಜೊತೆ ನಾವಿದ್ದೀವಿ. ಇಂತಹ ದುರ್ಘಟನೆಗಳು ಮತ್ತೊಮ್ಮೆ ಎಂದೂ ಈ ಮಾನವ ಕುಲದಲ್ಲಿ ಮರುಕಳಿಸಬಾರ್ದು. ಹಾಗಾಗಿ ಏನೆಲ್ಲ ಕೆಲವು ನಮ್ಮ ಆಡಳಿತ ಇದರಲ್ಲಿ ವೈಫಲ್ಯಗಳೇನಾದರೂ ಇದ್ದರೂ ಅದನ್ನು ಸಂಪೂರ್ಣವಾಗಿ ಸರಿಪಡಿಸುವಂತಹ ಸಲಹೆ ಸೂಚನೆಗಳಿದ್ದರೂ ಅದನ್ನು ತಗೊಂಡು ಸರ್ಕಾರಕ್ಕೆ ಮುಟ್ಟಿಸುವಂಥ ಜವಾಬ್ದಾರಿ ನಾನು ತಗೊಳ್ತಾ ಇದ್ದೀನಿ. ನನ್ನ ಒಬ್ಬಳೆ ತಂಗಿ, ನಾವು 3 ಜನ ಅಣ್ಣ ತಮ್ಮ, ನಮ್ಮ ಒಬ್ಬಳೆ ತಂಗಿ ಮಕ್ಕಳು. ಮತ್ತು ಈಗ ನಮಗೆ ಇಷ್ಟುವರೆಗೆ ಪೊಲೀಸ್ನವರು ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ವಿಧದಲ್ಲಿ ನಮಗೆ ಸಹಕಾರ ಮಾಡಿದ್ದಾರೆ. ನಾವು ಅಷ್ಟೇ ಅವರಿಗೆ ಸಹಕಾರ ಮಾಡ್ತಾ ಇದ್ದೇವೆ, ಇನ್ನು ಮಾಡ್ತೇವೆ. ಅವ್ರು ಯಾವತ್ತು ಬಂದರೂ ನಮಗೆ ಕೇಳಿದರೆ ನಾವು ಎಲ್ಲ ರೀತಿಯ ಅವರಿಗೆ ಸಹಕಾರ ಕೊಡಲಿಕ್ಕೆ ನಾವು ತಯಾರಿದ್ದೇವೆ. ನಾವು SP ಹತ್ರ ಹೇಳಿದೆ, DSP ಹತ್ರ ಹೇಳಿದೆ, ಇಲ್ಲಿ SI ಹತ್ರ ಸಹ ಹೇಳಿದ್ದೇವೆ ನಾವು ಮತ್ತು ಇದರಿಂದ ಮತ್ತು ನಮಗೆ ಆದಷ್ಟು ಬೇಗ ಅಪರಾಧಿಯನ್ನು ಹಿಡೀರಿ ಅಂತ ನಮ್ಮ ಒಂದೇ ಆಗ್ರಹ. ನಾವು ಭಯಭೀತಿಯಲ್ಲಿ ಇದ್ದೇವೆ, ಈಗ ಆಲ್ರೆಡಿ ಇದ್ದೇವೆ. ಈಗ ನಾವಂತಲ್ಲ, ಇಡೀ ಈ ಏರಿಯಾ ನೇಜರ್ ಊರೇ ಭಯಭೀತಿಯಲ್ಲಿ ಇದ್ದೆ. ಈಗ ಏನು ಅಂದರೆ, ಈಗ ಹಾಡುವಾಗಲೇ 9 ಗಂಟೆಗೆ ಒಬ್ಬನೇ ಬಂದು ಇಷ್ಟು 4 ಮರ್ಡರ್ ಮಾಡಿ ಹೋಗ್ತದೆ ಅಂದರೆ ಯಾವ ರಕ್ಷಣೆ ಉಂಟು? ಒಂದು 15 ನಿಮಿಷದಲ್ಲಿ ಆಗಿದ ಕೆಲಸ ಅಂದರೆ ರಕ್ಷಣೆಯೇ ಇಲ್ಲ ಅಂತ ಆ ರೀತಿಯಾಗಿದೆ.